ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಳದ ಜಾತ್ರೋತ್ಸವದ ಮುಂಚಿತವಾಗಿ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಮುಗಿಸಲಾಗಿದೆ. ಜಾತ್ರೋತ್ಸವದ ಕೆಲಸ ಕಾರ್ಯಗಳೆಲ್ಲ ಪೂರ್ಣಗೊಂಡಿದೆ ಎಂದು ದೇವಳದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮತ್ತು ಸುಳ್ಯದ ಶಾಸಕ ಎಸ್ ಅಂಗಾರ ಹೇಳಿದರು. ಅವರು ಸುಬ್ರಹ್ಮಣ್ಯದಲ್ಲಿ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದರು. ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾಮಗಾರಿಗಳು ಬಾಕಿ ಉಳಿದಿದೆ. ಆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿಕೊಂಡು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನ ನೀಡಲಿದ್ದೇವೆ. ದೇವಳದ ಜಾತ್ರೋತ್ಸವದ ಸಂದರ್ಭದಲ್ಲಿ ಹೋಮ್ ಗಾರ್ಡ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವಶ್ಯಕತೆ ಇತ್ತು. ಅದನ್ನು ದೇವಳದ ಆಡಳಿತಾಧಿಕಾರಿ ಮತ್ತು ಇಲಾಖಾಧಿಕಾರಿಗಳು ಸರಿಪಡಿಸಿದ್ದಾರೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಳದ ಜಾತ್ರೆಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ನಡೆದಿದೆ. ಕೋವಿಡ್ ನಿಯಮ ಪಾಲಿಸಿಕೊಂಡು ಜಾತ್ರೋತ್ಸವವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಗುವುದೆಂದು ಹೇಳಿದರು. ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ಏನೇನು ಕಾಮಗಾರಿಗಳು ಪೆಂಡಿಂಗ್ ಆಗಿದೆ ಮತ್ತು ನಿಧಾನಗತಿಯಲ್ಲಿ ಆಗಿದೆ, ಆ ಎಲ್ಲ ಕಾಮಗಾರಿಗಳನ್ನು ನಾವು ಪರಿಶೀಲನೆ ಮಾಡಿಕೊಂಡು ಮತ್ತೆ ಆ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಡುವಂಥ ಕೆಲಸಗಳು ನಡೆದಿದೆ. ಜಾತ್ರೆಗೆ ಸಂಬಂಧಪಟ್ಟಾಗೆ ಇವತ್ತು ಹೋಮ್ ಗಾರ್ಡಿನ ರಕ್ಷಣೆಗೆ ಸಂಬಂಧಪಟ್ಟಾಗೆ ಹೋಮ್ ಗಾರ್ಡಿನ ಅವಶ್ಯಕತೆ ಇತ್ತು. ಅದನ್ನು ಕೂಡ ಹೆಚ್ಚುವರಿಯಾಗಿ ಆಡಳಿತ ಮಂಡಳಿ ಮತ್ತು ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ಅದನ್ನು ಕೂಡ ಧರಿಸುವಂಥ ಕೆಲಸಗಳಿದೆ. ಒಟ್ಟು ಜಾತ್ರೆಗೆ ಸಂಬಂಧಪಟ್ಟಾಗೆ ಕಳೆದ ಹಿಂದೆ ಯಾವ ರೀತಿಯಲ್ಲಿ ಜಾತ್ರೋತ್ಸವ ನಡೀತಿತ್ತೋ ಆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಕೆಲಸಗಳಾಗಿದೆ. ಆದರೆ ನಾವು ಕೊರೋನಾದ ಒಂದು ಪರಿಸ್ಥಿತಿಯ ಕಾರಣ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡು ಏನು ಕೋವಿಡಿನ ನಿಯಮಗಳಿದೆ ಅದನ್ನು ಅನುಷ್ಠಾನ ಮಾಡೋದರ ಜೊತೆಗೆ ನಾವು ಸಾಂಪ್ರದಾಯಿಕವಾಗಿ ನಡೆಯುವಂಥ ಜಾತ್ರೆ ಏನಿದೆ ಅದು ನಿಲ್ಲದಂಥ ರೀತಿಯಲ್ಲಿ ಏನೇನು ಮಾಡಬೇಕು ಆ ರೀತಿಯ ಎಲ್ಲ ಕೆಲಸಗಳು ನಡೆದಿದೆ. ಅದಕ್ಕಾಗಿ ಜಾತ್ರೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕೆಲಸಗಳು ನಡೆದಿದೆ. ಜಾತ್ರೆಯೂ ಕೂಡ ಈಗಾಗಲೇ ಕೆಲಸಕ್ಕೆ ಕೆಲವು ಕಾರ್ಯಕ್ರಮಗಳು ಚೆನ್ನಾಗಿ ನಡೆದಿದೆ.